ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಸೂಕ್ತ ರೀತಿಯಲ್ಲಿ ಡಯಾಲಿಸಿಸ್ ಮಾಡಲು ಸಾಧ್ಯವಾಗದಿರುವ ಬಡ ರೋಗಿಗಳಿಗೆ ಉಡುಪಿಯ ಆದರ್ಶ ಆಸ್ಪತ್ರೆ ಮತ್ತು ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಅವರು ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿರುವ ಡಯಾಲಿಸಿಸ್ ಕೇಂದ್ರಕ್ಕೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳ ಜೊತೆ ಚರ್ಚಿಸಿದ ಬಳಿಕ ಮಾತನಾಡಿದರು. ಹಿಂದೆ ಉಡುಪಿಯಲ್ಲಿ 10 ಯಂತ್ರಗಳ ಮೂಲಕ ಡಯಾಲಿಸಿಸ್ಗೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಇವತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಕೇವಲ 1 ಡಯಾಲಿಸಿಸ್ ಯಂತ್ರ ಕಾರ್ಯನಿರ್ವಹಿಸುತ್ತಿದೆ. ಸಿಬ್ಬಂದಿ ಕೂಡ ಸರಿಯಾದ ವೇತನ ಸಿಗದೆ ಕೆಲಸ ಬಿಡುತ್ತಿದ್ದಾರೆ. ಈ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಸುಮಾರು 43 ಜನ ರೋಗಿಗಳು ವಾರದಲ್ಲಿ ಇಲ್ಲಿ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ. ಇದು ಉಚಿತ ಸೇವೆ ಆದ್ದರಿಂದ ಇದನ್ನು ಕನಿಷ್ಠ ಮೊತ್ತದಲ್ಲಿ ಬಿಡಲು ನಾವು ಆಸ್ಪತ್ರೆಗಳಿಗೆ ಮನವಿ ಮಾಡಿದ್ದೇವೆ ಅಂತ ಹೇಳಿದರು. ಬಡವರಿಗೆ ಆಸ್ಪತ್ರೆಯಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡದೇ ಇದ್ದಲ್ಲ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಸಿದರು. ಜಿಲ್ಲಾ ಸರ್ಜನ್ ವೀಣಾ, ಆಸ್ಪತ್ರೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಇವತ್ತು ಡಯಾಲಿಸಿಸ್ಗೆ ಸಂಬಂಧಪಟ್ಟಂತೆ ಬಡ ರೋಗಿಗಳು ಬಹಳಷ್ಟು ಹರಸಾಹಸವನ್ನು ಪಡುವಂಥ ಸಂದರ್ಭ ಬಂದಿದೆ. ಬಹುಶಃ ಹಿಂದೆ 10 ಘಟಕಗಳ ಮೂಲಕ ದಿನಕ್ಕೆ 40 ಜನರಿಗೆ ಡಯಾಲಿಸಿಸ್ ಮಾಡುವಂಥ ಅವಕಾಶವಿತ್ತು. ಆದರೆ ಇವತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು 10ರಲ್ಲಿ 1 ಘಟಕ ಯೂನಿಟ್ ಮಾತ್ರ ವರ್ಕ್ ಆಗ್ತಾ ಉಂಟು. ಇದೆಲ್ಲ ಸಿಬ್ಬಂದಿಗಳು ಇವತ್ತು ಬೇರೆ ಬೇರೆ ಸಮಸ್ಯೆಗಳಿಂದ ಕೆಲಸದಿಂದ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದಷ್ಟರಲ್ಲಿ ಇವತ್ತು ಕೇವಲ 1 ಯೂನಿಟ್ ವರ್ಕ್ ಆಗ್ತಾ ಉಂಟು. 1 ಸಿಬ್ಬಂದಿ ತಮ್ಮ ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ. ಬಹುಶಃ ಸರ್ಕಾರ ಈ ಬಗ್ಗೆ ನಾನು ಗಮನಕ್ಕೆ ತಂದಿದ್ದೇನೆ, ಸಚಿವರ ಗಮನಕ್ಕೂ ತಂದಿದ್ದೇನೆ, ಮುಖ್ಯಮಂತ್ರಿಗಳ ಗಮನಕ್ಕೆ, ಅದೇ ರೀತಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೇನೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡುವಾಗ ಇವತ್ತು ಬಡ ರೋಗಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಪರಿಸ್ಥಿತಿ ಇಲ್ಲಿ ಉದ್ಭವವಾಗಿದೆ. ರಾಜ್ಯ ಸರ್ಕಾರ ಈ ಬಗ್ಗೆ ಭಾಗಿಗಳ ಜೊತೆಗೆ ಈಗಾಗಲೇ ನಮ್ಮ ಇಡೀ 6 ಕೋಟಿ ಜನರ ಒಂದು ಸುರಕ್ಷತೆ, ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದಲ್ಲಿ ಸರಿಯಾದ ವ್ಯವಸ್ಥೆಗೆ ನಾವು ಮುಂದೆ ಆಗಬೇಕಾಗ್ತದೆ. ಅದಷ್ಟರಲ್ಲಿ ನಾಳೆಯಿಂದ ಈ 43 ಜನರ ಏನು ಪೇಷಂಟ್ಗಳು, ರೋಗಿಗಳ ಡಯಾಲಿಸಿಸ್ನ ಬಗ್ಗೆ ನಾಳೆಯಿಂದ ಅದಕ್ಕೆ ವ್ಯವಸ್ಥೆಯನ್ನು ಖಾಸಗಿ ಆಸ್ಪತ್ರೆ ಮೂಲಕ ಮಾಡ್ತೇವೆ. ಇವತ್ತು ಈ ವ್ಯವಸ್ಥೆ ಸರ್ಕಾರದ ಗಮನ ಕೂಡ ನಾವು ತರ್ತೇವೆ. ಇದು ಮುಂದುವರೆದಲ್ಲಿ ಸರ್ಕಾರ ನೇರವಾಗಿ ಖಾಸಗಿ ಆಸ್ಪತ್ರೆಯವರ ಪಾವತಿ ಮಾಡುವ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ, ಆಗ್ರಹವನ್ನು ಕೂಡ ಮಾಡ್ತೇವೆ. ಅದೇ ರೀತಿ ಎಚ್ಚರಿಸಿಕೊಂಡು ಬಯಸ್ತೀವಿ. ಈ ರಾಜ್ಯ ಸರ್ಕಾರ ಸುಮಾರು 5-6 ವರ್ಷಗಳಿಂದ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಿಡ್ನಿ ಸಂಬಂಧಿತ ರೋಗಿಗಳಿಗೆ ಚಿಕಿತ್ಸೆ ಇದಕ್ಕೆ ಸಂಬಂಧಿಸಿದಂತೆ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಡಿಯಲ್ಲಿ ಕಿಡ್ನಿ ಡಯಾಲಿಸಿಸ್ ಯೂನಿಟ್ಸನ್ನು ನಡೆಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಉಡುಪಿಯಲ್ಲಿ, ಹಾಗೆಯೇ ಕಾರ್ಕಳದಲ್ಲಿ, ಕುಂದಾಪುರದಲ್ಲಿ, ಹೀಗೆ ಬೇರೆ ಬೇರೆ ತಾಲೂಕಾ ಆಸ್ಪತ್ರೆಗಳಲ್ಲಿ ಈ ಒಂದು ಇದು ನಡೀತಾ ಇದೆ. ಆದರೆ ಈ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಪರಿಸ್ಥಿತಿ ಈಗ ಭಾಳ ಗಂಭೀರವಾಗಿದೆ. ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಡಯಾಲಿಸಿಸ್ ಅಗತ್ಯವಿರುವ ರೋಗಿಗಳಿಗೆ ಸಕಾಲಿಕ ಮತ್ತು ಸೂಕ್ತವಾದ ವೈದ್ಯಕೀಯ ಆರೈಕೆ ಪಡೆಯುವಲ್ಲಿ ಬಹಳಷ್ಟು ಸವಾಲುಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಈ ಬಿಕ್ಕಟ್ಟು ಯಾಕೆ ಆಗಿದೆ ಅಂದರೆ ಈ ಸೇವೆಗಳನ್ನು ಒದಗಿಸುವ ಈ ಒಂದು ಒಪ್ಪಂದ ಏನಿದೆ PPP, ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇದು ಏನಿದೆ ಅದು ಆವಾಗ ಇನ್ನೇನು ಸ್ಥಗಿತಗೊಳ್ಳುತ್ತೆ ಅನ್ನುವಂಥ ಒಂದು ಇದಕ್ಕೆ ಬಂದ್ಬಿಡುತ್ತೆ.